ಭಾರತ ಸರ್ಕಾರವು 75ನೇ ವರ್ಷದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ಆರೋಗ್ಯ ಮೇಳ ಆಯೋಜಿಸಲು ನೀಡಿರುವ ನಿರ್ದೇಶನದಂತೆ ಏಪ್ರಿಲ್ 18ರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಾಲೂಕು ಮಟ್ಟದಲ್ಲಿ ಆರೋಗ್ಯ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಕಿಶೋರ್ ಕುಮಾರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಈ ವಿಷಯ ತಿಳಿಸಿದ ಅವರು ಏಪ್ರಿಲ್ 18ರಂದು ಪುತ್ತೂರು ಸುಧಾನಾ ವಸತಿ ಶಾಲೆಯಲ್ಲಿ, ಏಪ್ರಿಲ್ 19ರಂದು ಬೆಳ್ತಂಗಡಿಯ ಕೃಷ್ಣಾನುಗ್ರಹ ಸಭಾಂಗಣದಲ್ಲಿ, ಏಪ್ರಿಲ್ 20ರಂದು ಸುರತ್ಕಲ್ ಆರೋಗ್ಯ ಕೇಂದ್ರ, ಏಪ್ರಿಲ್ 21ರಂದು ಬಂಟ್ವಾಳದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ, ಏಪ್ರಿಲ್ 22ರಂದು ಸುಳ್ಯದ ಕೆವಿಜಿ ಮೆಡಿಕಲ್ ಕಾಲೇಜಿನಲ್ಲಿ ಆರೋಗ್ಯ ಮೇಳ ನಡೆಯಲಿದೆ ಎಂದರು. ಮೇಳದಲ್ಲಿ ಆಯುಷ್ಮಾನ್ ಭಾರತ್ ಬಗ್ಗೆ ಮಾಹಿತಿ ನೀಡುವ ಜತೆಗೆ ಸ್ಥಳದಲ್ಲಿ ರೇಷನ್ ಕಾರ್ಡ್ ಪ್ರತಿ, ಆಧಾರ್ ಕಾರ್ಡ್ ನೀಡುವವರಿಗೆ ಕಾರ್ಡ್ ವಿತರಿಸಲಾಗುವುದು. ಇದೇ ವೇಳೆ ಹೆಲ್ತ್ ಕಾರ್ಡ್ ನೀಡುವ ಬಗ್ಗೆಯೂ ಕ್ರಮ ವಹಿಸಲಾಗಿದೆ. ಈ ಆರೋಗ್ಯ ಕಾರ್ಡ್ ಪಡೆಯಲು ಆಧಾರ್ ಕಾರ್ಡ್, ಮೊಬೈಲ್ ಸಂಖ್ಯೆ ಅಗತ್ಯವಾಗಿದ್ದು, ಈ ಕಾರ್ಡ್ ಹೊಂದಿರುವವರು ತಾವು ಈ ಹಿಂದೆ ಯಾವುದೇ ಆಸ್ಪತ್ರೆಯಲ್ಲಿ ಪಡೆದಿರುವ ಚಿಕಿತ್ಸೆಯ ಬಗ್ಗೆ ಮಾಹಿತಿ ಮುಂದಿನ ಚಿಕಿತ್ಸೆಯ ವೇಳೆ ಆ ಆಸ್ಪತ್ರೆಯ ವೈದ್ಯರಿಗೆ ಲಭ್ಯವಾಗಲಿದೆ ಎಂದು ವಿವರಿಸಿದರು. ನಮ್ಮ ಜಿಲ್ಲೆಯಲ್ಲಿ ಇದಕ್ಕೆ ನಮಗೆ ರಾಷ್ಟ್ರ ಮಟ್ಟದಿಂದ ಬಂದಿರುವಂಥ ಆದೇಶದ ಪ್ರಕಾರ ಇದು 18ರಿಂದ 30ರವರೆಗೆ ನಡೀಬೇಕಾಗಿರುವಂಥದ್ದು. ಅಂದರೆ ನಮ್ಮ ರಾಜ್ಯದಲ್ಲಿ 18ರಿಂದ 22 ತಾರೀಕಿನ ಒಳಗಡೆ ನಾವು ಶಿಬಿರಗಳನ್ನು ಹಮ್ಮಿಕೊಂಡಿದ್ದೇವೆ. ಮಾನ್ಯ ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳ ಜೊತೆಗೆ ಲೋಕಸಭಾ ಸದಸ್ಯರ ಒಂದು ಉಪಸ್ಥಿತಿಯೊಂದಿಗೆ ಕಾರ್ಯಕ್ರಮಗಳನ್ನು ಮಾಡಬೇಕಂತ ನಮಗೆ ಈಗಾಗಲೇ ಸೂಚನೆ ಬಂದಿದೆ. ಇಲ್ಲಿ ಬರುವಂಥ ಎಲ್ಲ ಆಯುರ್ವೇದ, ಯುನಾನಿ, ಸಿದ್ಧ, ನ್ಯಾಚುರೋಪತಿ, ಯೋಗ, ಹೋಮಿಯೋಪತಿ ಈ ಎಲ್ಲ ಒಂದು ವೈದ್ಯಕೀಯ ಚಿಕಿತ್ಸೆಗಳ ಬಗ್ಗೆ ಮಾಹಿತಿ ಕೊಡುವಂಥದ್ದು ಮತ್ತು ಚಿಕಿತ್ಸೆ ಕೊಡುವಂಥದ್ದು ಈ ಒಂದು ಆರೋಗ್ಯ ಮೇಳಗಳಲ್ಲಿ ನಡೀತಾ ಇದೆ. ಜೊತೆಗೆ ನಮ್ಮ ಆರೋಗ್ಯ ಏನು ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳು ಏನಿದೆ ಅದರ ಎಲ್ಲ ಸೇವೆಗಳು ಮತ್ತು ಮಾಹಿತಿ ಇದು ಕೂಡ ಆ ಒಂದು ಆರೋಗ್ಯ ಮೇಳಗಳಲ್ಲಿ ಲಭ್ಯ ಇರ್ತದೆ. ಎರಡನೇದು. ಮೂರನೇದು, ಅತ್ಯಂತ ಮುಖ್ಯವಾಗಿ ನಾವು ಏನು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡನ್ನು ಕೊಟ್ಟಿದ್ದೇವೆ. ಸೊ ಅದರ ಬಗ್ಗೆ ಕೂಡ ಹೆಚ್ಚಿನ ಜನರಿಗೆ ಇದರ ಬಗ್ಗೆ ಮಾಹಿತಿ ಇದ್ದರೂ ಕೂಡ ಸರಿಯಾಗಿ ಅದನ್ನು ಪಡ್ಕೊಂಡವರು ತುಂಬ ಮಂದಿ ಇಲ್ಲ. ಸೊ ಆ ದಿನ ನಾವು ಆ ಒಂದು ಶಿಬಿರದಲ್ಲಿ ಆರೋಗ್ಯ ಕರ್ನಾಟಕ ಅಥವಾ ಆಯುಷ್ಮಾನ್ ಭಾರತ್ ಕಾರ್ಡ್ ಏನಿದೆ ಅದನ್ನು ನಾವು ವಿತರಣೆ ಮಾಡಲಿಕ್ಕಿದ್ದೇವೆ. ಇದಕ್ಕೆ ಬರುವಾಗ ಫಲಾನುಭವಿಗಳು ಅವರ ಒಂದು ರೇಷನ್ ಕಾರ್ಡಿನ ಪ್ರತಿ ಮತ್ತು ಒಂದು ಅವರ ಆಧಾರ್ ಕಾರ್ಡನ್ನು ತಗೊಂಡು ಬರಬೇಕಾಗ್ತದೆ. ಅವರಿಗೆ ನಾವು ಅಲ್ಲಿ ಸ್ಥಳದಲ್ಲೇ ಈ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ ಏನಿದೆ ಅದನ್ನು ನಾವು ಅಲ್ಲಿ ಅವರಿಗೆ ಕೊಡ್ತೇವೆ. ಜೊತೆಗೆ ಇನ್ನೊಂದು ಹೆಲ್ತ್ ID ಅಂತ ಕಳೆದ ವರ್ಷ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಈ ಒಂದು ಡಿಜಿಟಲ್ ID ಕೊಡುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ರು. ಈ ಕಾರ್ಡಲ್ಲಿ ಅದು ಮುಂದಕ್ಕೆ ಅವರು ಯಾವುದಾದ್ರೂ ಆಸ್ಪತ್ರೆಗೆ ಚಿಕಿತ್ಸೆಗೆ ಹೋದಾಗ ಅವರು ಈ ಹಿಂದೆ ಯಾವ ಆಸ್ಪತ್ರೆಗೆ ಹೋಗಿದ್ರು, ಯಾವ ಚಿಕಿತ್ಸೆಯನ್ನು ಪಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಸಿಗುವಂಥದ್ದಿರ್ತದೆ. ಸೊ ಈ ಹೆಲ್ತ್ ID ಕಾರ್ಡನ್ನು ಕೂಡ ಅವತ್ತಲ್ಲಿ ಕೊಡ್ತೇವೆ. ಇದಕ್ಕೆ ಬೇಕಾಗಿರೋದು ಅವರ ಫೋನ್ ಸಂಖ್ಯೆ ಬೇಕು ಮತ್ತು ಅವರ ಆಧಾರ್ ಸಂಖ್ಯೆ ಬೇಕು. ಇದನ್ನು ಕೂಡ ಆ ದಿನ ಆ ಒಂದು ಶಿಬಿರದಲ್ಲಿ ಕೊಡ್ತೇವೆ.